ಎರಡನೇ ಅಧ್ಯಾಯ 17ನೇ ಶ್ಲೋಕ ಇವತ್ತು. ಚಕ್ಲಿ ತಗೊಳ ಚಪಾತಿ ಇದೆ ನೋಡು ತಿಂತೀಯ ಚಪಾತಿ ಹೆಸರು ಪುಡಿ ಹಾಕ್ತಮ್ಮ. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಬಂದಿದ್ದೀರಾ ಇಲ್ವಲ್ಲ? ಇಲ್ಲ ಮಾತಾಜಿ ಬಂದಿಲ್ಲ. ಲಕ್ಷ್ಮೀ ಮಾತಾಜಿ ಇಲ್ಲ, ಪ್ರವೀಣ ಲಕ್ಷ್ಮೀ ಮಾತಾಜಿ ಆಗಲ್ಲ ಹೇಳಿದ್ದಾರೆ. ಪ್ರವೀಣ ಮಾತಾಜಿ ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ಕ್ಲಾಸ್ ಸ್ಟಾರ್ಟ್ ಆಯ್ತು ಪ್ಲೀಸ್ ಜಾಯಿನ್ ಅಂತ. ಇಲ್ಲಿ ಬರ್ಬೇಕಷ್ಟೇ ಅವರು. ಓಕೆ. ಹರೇ ಕೃಷ್ಣ. ಯಾರು ಓದ್ತಾ ಇದ್ರೆ ಆಲ್ರೆಡಿ? ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ. ಕಾರ್ಪಣ್ಯದೋಷೋಪಹತ್ವ ಸ್ವಭಾವಃ ಪೃಚ್ಛಾಮಿ ಧರ್ಮ ಸಮೂಢಚೇತಾಃ. ಪೃಚ್ಛಾಮಿ ತ್ವಾ ಧರ್ಮ ಸಮೂಢಚೇತಃ. ಯಚ್ಛ್ರೇಯಃ ಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ. ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಶಿಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದೆ ಒಂದ್ ನಿಮಿಷ, ನಾನು ಪ್ರವೀಣ ಮಾತಾಜಿನ ಹೋಸ್ಟ್ ಮಾಡ್ತೇನೆ ಆಮೇಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ಮಾತಾಜಿ. ಇಲ್ಲ ಮಾಡ್ತೇನೆ ಮಾತಾಜಿ. ಹಾ, ಒಂದ್ ನಿಮಿಷ ಆಯ್ತಲ್ವಾ? ಓಕೆ. ನಾನು ಆಲ್ಫಾಬೆಟಿಕಲಿ ನಿನ್ನೆದು ಓದಿಸ್ತಾ ಬಂದೆ, ಶ್ವೇತಾ ಮಾತಾಜಿ ತನಕ ಆಗಿತ್ತು. ಮತ್ತೆ ಎಲ್ಲ ಜಾಯಿನ್ ಆಗಿದ್ದಾರೆ. AP ಸುಮಿತ್ರಮ್ಮ, ಮತ್ತೆ ಪ್ರಿಯಾಂಕಾ ಚತುರ್, ಮತ್ತೆ ಶೇಷಣ್ಣ, ಅವರಿಷ್ಟು ಜನ ಓದಿಸ್ಲಿಕ್ಕೆ. ಕನಕಲತಾ ಶ್ವೇತಾ ಮಾತಾಜಿ ಆಯ್ತು. ಕನಕಲತಾ ಇದ್ದಾರೆ, AP ಸುಮಿತ್ರಮ್ಮ ಇದ್ದಾರೆ. AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕನಕಲತಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಹೆಚ್ಚೋಕಮುಚ್ಚೋಷಣ ಮೀಂದ್ರಿಯಾಣಂ ಅವಾಪ್ಯ ಭೂಮ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಓದಿದ್ರು ಅವ್ರು ಓದಿದ್ರು. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ. ಹರೇ ಕೃಷ್ಣ. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂರ್ವಃ. ಹರೇ ಕೃಷ್ಣ. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಓದಿ. ಓದ್ತೇನೆ ಮಾತಾಜಿ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ
विषिदामितमिदं वचः ವಿಷೀದಂತಮಿದಂ ವಚಃ विषिदन्तमिदं वचः हरे कृष्ण ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ओद्ತೀನಿ माताजी ಹ, तमुवाच ऋषिकेशः प्रहसन्निव भारत सेनयोरुभयो मध्ये विषिदन्तमिदं वचः ಹರೇ हरे ಕೃಷ್ಣ. ಧನ್ಯವಾದ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯಾನಾನ್ವಶೋಚ್ಯಸ್ತ್ವಂ ಪ್ರಾಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಾಗತಾಸೂಂಶ್ಚ ನಾನುಶೋಚಂತಿ ಪಂಡಿತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಪ್ರಿಯಾಂಕಾ ಜತ್ತೂರ್ ಓದಿ. ದೀಪಾ ಬಾಳಿಕ ಆಲ್ರೆಡಿ ಓದಿದ್ರು. ಪ್ರಿಯಾಂಕಾ. ಹಾ, ರೇಖಾ ಜತ್ತೂರು ಮಾತಾಜಿ ಓದಿ. हरे कृष्ण माताजी न त्वैवाहं जातु न सन्नत्वं नेमे जनाधिपः न चैव न भविष्यामः सर्वे मत्परम् हरे कृष्ण माताजी ಹರೇ ಕೃಷ್ಣ. ಶೇಷಣ್ಣ ಪ್ರಭುಜಿ ಓದಿ. ಶೇಷಣ್ಣ ಪ್ರಭುಜಿ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತತ ದೇಹಾಂತರ ಪ್ರಾಪ್ತಿಂ ಧೀರ ಸ್ವಸತ್ರ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಬಿಎನ್ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಘಮಾಪಾಯಿನೋ ನಿತ್ಯಾಹ ತಾಂಸ್ತಿ ತಿಕ್ಷಸ್ವ ಭಾರತ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಎಲ್ಲವನ್ನು ಓದಿಸ್ಬೇಕಾ ಮಾತಾಜಿ ಈ ಶ್ಲೋಕಕ್ಕೆ? ಅಲ್ಲ, ಈಗ 16 ತನಕ ನಿನ್ನೆ ಆಗಿತ್ತಲ್ಲ, ಅದಕ್ಕೆ ಒಬ್ಬೊಬ್ರನ್ನೇ ಓದಿಸ್ತಾ ಬಂದಿರೋದು. ಓಕೆ ಮಾತಾಜಿ. ಇನ್ನೆರಡು ಶ್ಲೋಕ ಓದಿದ್ರೆ ಮತ್ತೆ ಇವತ್ತಿನ ಹೊಸ ಶ್ಲೋಕ ಶುರು ಮಾಡುವ. ಸ್ಟಾರ್ಟ್ ಆಗ್ತದೆ. ಓಕೆ ಮಾತಾಜಿ. ಶ್ವೇತಾ ಪಿಜಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಂತೀನ ವ್ಯತ್ಯಯಂತ್ಯೇತೆ ಬ್ರಹ್ಮೀನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂಹೀನ ವ್ಯತ್ಯಯಂತಂತೆ ಪುರುಷಂ ಪುರುಷ ಅಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ವನಜ ಮಾತಾಜಿ. ಇನ್ನೊಂದ್ ಓದಿದ್ರಾ ನಾನು ಕೇಳಿಸ್ಕೊಳ್ಳಿಲ್ಲ. ಸರಿ ಓದಿದ್ರಾ? ಬಂತಾ ಓದ್ಲಿಕ್ಕೆ? ಹೌದು ಮಾತಾಜಿ ಅವರು ಓದಿದ್ರು. ಹರೇ ಕೃಷ್ಣ. ವನಜ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವನಜ ಮಾತಾಜಿ ಲೆಫ್ಟ್ ಆದ್ರು. ಓಕೆ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಬೇರೆ ಯಾರು? ಭಾರ್ಗವಿಗೆ ಓದಿಸಿ ಆಗಿದ್ರೆ. ಎಲ್ಲರೂ ಓದಿ ಆಯ್ತು. ಕಾಂತಮಣಿ ಓದ್ಲಿಲ್ಲ. ಕಾಂತಮಣಿಗೆ ಓದಿಸಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತಿನ ಶ್ಲೋಕಕ್ಕೆ ಹೋಗುವ. ಇಲ್ಲಿವರೆಗೆ ನಿನ್ನೆ ಮಾಡಿದ್ವಿ ನಾವು. ಶ್ಲೋಕ 17. ಅವಿನಾಶಿ ಅವಿನಾಶಿ ತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಇಲ್ಲಿ ಅವಿನಾಶಿ ಅಂತ ಹೇಳಿದ್ರೆ ನಾಶವಾಗದ್ದು ಎಂದು. ತು ಅಂದ್ರೆ ಆದರೆ, ತತ್ ಅದನ್ನು,
ವಿದ್ಯಿ, ಅಲ್ಲಿ ತದ್ವಿದ್ಯಿ ಅಂತ ಇದೆ, ತದ್ವಿದ್ಯಿ ತದ್ವಿದ್ಯಿ, ಅದನ್ನು ತಿಳಿದುಕೋ. ವಿದ್ಯೆ ಅಂದ್ರೆ ತಿಳಿದುಕೋ. ಏನ ಯಾರಿಂದ, ಸರ್ವಂ ದೇಹದ. ಹರೇ ಕೃಷ್ಣ, ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಭಾರ್ಗವಿ ಮಾತಾಜಿ ಸರ್ವಂ ದೇಹದ ಎಲ್ಲವನ್ನು, ಇದಂ ಈ, ತತಂ ವ್ಯಾಪಿಸಲ್ಪಟ್ಟಿದೆ, ವಿನಾಶಂ ವಿನಾಶವನ್ನು, ಅವ್ಯಯಸ್ಯ ಅವಿನಾಶಿಯಾದ, ಅಸ್ಯ ಅವನ, ನ ಕಶ್ಚಿತ್ ಯಾರೂ ಇಲ್ಲ, ಕರ್ತುಂ ಮಾಡಲು, ಅರ್ಹತಿ ಅರ್ಹನಾಗುತ್ತಾನೆ. ಅರ್ಥ, ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ತಿಳಿಯಬೇಕು. ಯಾವುದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆತ್ಮವನ್ನ ಹೇಳ್ತಾ ಇದ್ದಾರೆ. ದೇಹವನ್ನು ವ್ಯಾಪಿಸಿರುವಂತದ್ದು ಆತ್ಮ, ಪ್ರಜ್ಞೆ, ಅದನ್ನ ಹೇಳ್ತಾ ಇದ್ದಾರೆ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು ಅಂತ ಇಲ್ಲಿ ಅರ್ಥ. ಅವಿನಾಶಿ ತು ತದ್ವಿದ್ಧಿ, ಅವಿನಾಶಿ ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. येन ಸರ್ವಮಿದಂ ತತಂ. ಅವಿನಾಶಿ ತು ತದ್ವಿದ್ಧಿ, अविनाशी ತು ತದ್ವಿದ್ಧಿ, ಯೇನ ಸರ್ವಂ ಇದಂ ತತಂ. येन सर्वमिदं ತತಂ. ವಿನಾಶಂ ಅವ್ಯಯಸ್ಯಾಸ್ಯ, विनाशम् ಅವ್ಯಯಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ವಿನಾಶಂ ವಿನಾಶಂ ಅವ್ಯಯಸ್ಯಾಸ್ಯ, विनाशम् ಅವಿನಾಶಿ ತು ತದ್ವಿದ್ಧಿ, ನ ಕಶ್ಚಿತ್ ಕರ್ತುಮರ್ಹತಿ. ಮಾತಾಜಿ ಸರಿಯಾಗಿ ಕೃಷ್ಣ, ಅಲ್ಲಿ ಕೇಳಿಸ್ತಾ ಇಲ್ಲ ಮಾತನಾಡುವವರು ಮಾತಾಜಿ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರದು ಮಾತಾಡ್ತಾ ಇದ್ದಾರೆ? ಹರೇ ಕೃಷ್ಣ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. विनाशम् अव्ययस्य न कश्चित् कर्तुमर्हति. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ಧಿ, ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶ ಅವ್ಯಯಸ್ಯ, ನ ಕಶ್ಚಿತ್ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಭಾರ್ಗವಿ ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ. ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಹರೇ ಕೃಷ್ಣ ಮಾತಾಜಿ. ವಿನಾಶಂ ಅವ್ಯಯಸ್ಯಾಸ್ಯ, ಅಲ್ಲಿ ಸ್ಯಾಸ್ಯ ಅಲ್ಲಿ ದೀರ್ಘ ಇದೆ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಮರ್ಹತಿ. ವಿನಾಶಂ ಅವ್ಯಯಸ್ಯಾಸ್ಯ, ನ ಕಶ್ಚಿತ್ ಕರ್ತುಂ ಅರ್ಹತಿ. ಹರೇ ಕೃಷ್ಣ. ಧನ್ಯವಾದಗಳು. ಚಂದನ ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ, ಯೇನ ಸರ್ವಮಿದಂ ತತಂ.
ವಿನಾಶ ವಿನಾಶಂ ಅವ್ಯಯಸ್ಯ ಅವ್ಯಯಸ್ಯಾಸ್ಯ ವಿನಾಶಂ ಅವ್ಯಯಸ್ಯ ಮಾತಾಜಿ ಇನ್ನೊಂದ್ಸಲಿ ಹೇಳ್ಕೊಡಿ ಅದು. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ವಿನಾಶಂ ಅವ್ಯಯಸ್ಯಾಸ್ಯ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಂ ಅರ್ಹತಿ ನ ಕಶ್ಚಿತ್ ಯರ್ತುಮರ್ಹತಿ ಕರ್ತುಂ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಂ ಅರ್ಹತಿ ಕರ್ತುಮರ್ಹತಿ ಹಾ ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಂ ಇದಂ ತತಂ ವಿನಾಶಮ್ಯ ಅವ್ಯಯಸ್ಯಾಸ್ಯ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಮಾತಾಜಿ ಲೈನ್ ಇನ್ನೊಂದ್ಸಲ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಂ ಕಶ್ಚಿತ್ ಕರ್ತುಮರ್ಹತಿ ನ ಹಾ. ಕಶ್ಚಿತ್ ಕರ್ತುಂ ಕರ್ತುಮರ್ಹತಿ ಇನ್ನೊಂದ್ಸಲ ಹೇಳಿ ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ವಿನಾಶಂ ಅವ್ಯಯಸ್ಯಾಸ್ಯ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ನ ಕಶ್ಚಿತ್ ಕರ್ತುಂ ಅರ್ಹತಿ ನ ನ ಕಶ್ಚಿತ್ ಕಶ್ಚಿತ್ ಕರ್ತುಂ ಅರ್ಥುಮರ್ಹತಿ ನ ಕಶ್ಚಿತ್ ಕರ್ತುಮರ್ಹತಿ ನ ಕಶ್ಚಿತ್ ಕರ್ತುಮರ್ಹತಿ. ಹಾ ಸರಿ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಂ ಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕರ್ಚಿತ್ ಕರ್ತುಂ ಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಹರೇ ಕೃಷ್ಣ. ಕೃಷ್ಣ. H488 ಅಂತ ಇದೆ, ಓದಿ. H488 ಅನ್ಮ್ಯೂಟ್ ಮಾಡಿ. ಕನಕಲತಾ ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕಶ್ಚಿತ್ ಕರ್ತುಮರ್ಹತಿ. ಕರ್ತುಮರ್ಹತಿ. ಬೇರೆಯವ್ರು ಹೇಳುವಾಗ ನೀವು ಕೂಡ ಅದನ್ನ ರಿಪೀಟ್ ಮಾಡ್ತಾ ಇರಿ. ಯಾರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮ್ಯೂಟ್ ಮಾಡ್ಕೊಂಡು ಬೇರೆಯವ್ರು ಹೇಳುವಾಗ ನೀವು ರಿಪೀಟ್ ಮಾಡ್ಕೊಳ್ಳಿ. ಸರಿ ಮಾತಾಜಿ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ. ಅತ್ತಾಜಿ ಮ್ಯೂಟ್ ಮಾಡ್ಕೊಳ್ಳಿ. H488 ಯೇನ ಸರ್ವಮಿದಂ ತತಂ ವಿನಾಶಮ್ಯ ಅಸ್ಯ ವಿನಾಶಮವ್ಯಯಸ್ಯಾಸ್ಯ ವಿನಾಶಮವ್ಯ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಮರ್ಹತಿ. ನ ಕಶ್ಚಿತ್ ಕರ್ತುಮರ್ಹತಿ. ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಇನ್ನೊಂದ್ಸಲ ಹೇಳಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾಂತಮಣಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ.
ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುರ್ಮರ್ಹತಿ. ಹರೇ ಕೃಷ್ಣ. ಹರೇ ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಅವಿನಾಶಿ ತು ತದ್ವಿಧಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಓದಿಸುವುದಾ? ಮುಂದಕ್ಕೆ ಹೋಗುವ ಅಂದ್ರೆ ಈ ಸ್ವಲ್ಪ ಎಲ್ಲರಿಗೆ ಕಷ್ಟ ಆಗ್ತಾ ಉಂಟು, ಬೇಕಾದ್ರೆ ಎಲ್ಲರಿಗೂ ಒಂದ್ಸ ಓದಿಸಿ ಬೇಕಾದ್ರೆ. ಓಕೆ ಮಾತಾಜಿ. ಮಂಜುಳಾ ಬಿ ಎನ್ ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ವಿನಾಶಮವ್ಯಯಸ್ಯಾಸ್ಯ ಅದನ್ನ ಬಿಡಿಸಿ ಹೇಳ್ತಾ ಇದ್ದೇನೆ. ವಿನಾಶಂ ಅವ್ಯಯಸ್ಯಾಸ್ಯ ಅಂದ್ರೆ ಕಷ್ಟ ಆಗ್ತಾ ಉಂಟು. ವಿನಾಶಮವ್ಯಯಸ್ಯಾಸ್ಯ ಅಂತ ಬಿಡಿಸಿ ಹೇಳ್ತಾ ಇದ್ದೇನೆ. ಆ ರೀತಿ ನೋಡಿ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಮರ್ಹತಿ. ಹರೇ ಕೃಷ್ಣ. ಓಕೆ. ಶೇಷಣ್ಣ ಪ್ರಭುಜಿ ಓದಿ. ಶೇಷಣ್ಣ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ ಓದಿ. ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಇನ್ನೊಬ್ರು ಬಂದಿದ್ದಾರೆ, ಜಯನ್ ಶೆಟ್ಟಿ ಅಂತ. ಜಯನ್ ಶೆಟ್ಟಿ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತಲ್ಲ. ಮಾತಾಜಿ ಓದಿ. ಮಾತಾಜಿ ನಾನು ಇನ್ನೊಂದ್ಸಲಿ ಓದ್ತೀನಿ ಮಾತಾಜಿ. ಯಾರು? ಚಂದನ. ಓದಿ ಮಾತಾಜಿ. ಒಂದೇ ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇರ್ಲಿಲ್ಲ ಆಗ್ಲೇ ನನ್ಗೆ. ನಂತರ ಓದಿ. ಶ್ವೇತಾ ಪಿಜಿ ಮಾತಾಜಿ ಓದಿ. ಹಾ ಮಾತಾಜಿ. ಹರೇ ಕೃಷ್ಣ. ಅವಿನಾಶಿ ತು ತದ್ವಿದ್ಧಿ ಯೇನೆ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ವೆಂಕಟ್ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ
न कश्चित् कर्तुमर्हति हरे कृष्ण माताजी धन्यवाद ವಿನಾಶಮವ್ಯಯಸ್ಯಾಸ್ಯ ಅಲ್ಲಿ ಸ್ಯಾ ದೀರ್ಘ ಇದೆ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಮುಂದೆ ಹೋಗುವ. ಎಲ್ರು ಆಯ್ತಲ್ಲ ಒಂದ್ ರೌಂಡ್. ಒಂದು ಐಫೋನ್ ಅಂತ ಇದೆ. ಓಕೆ ಮಾತಾಜಿ. ಐಫೋನ್ ಯಾರು? ಐಫೋನ್ ಅಂತ ನೇಮ್ ಇಲ್ಲ ಮಾತಾಜಿ. ಐಫೋನ್ ಅಂತ ಇದೆ. ಓದ್ಲಿ. ಐಫೋನ್ ಮಾತಾಜಿ ಓದ್ತೀರಾ? ದಯವಿಟ್ಟು ಹೆಸರು ಹಾಕೊಳ್ಳಿ ನಿಮ್ದು. ಹೇಗೆ ಕರೆಯುವುದು ನಿಮ್ಮನ್ನ ಅಲ್ವಾ? ಓಕೆ ಮಾತಾಜಿ. ನಾನ ಮಾತಾಜಿ. ಓದಿ. ಐಫೋನ್ ಅಂತ ಇದೆ ಮಾತಾಜಿ ನಿಮ್ದು. ಹೌದೌದು, ಅದು ಹೆಸರು ಬೀಳುದಿಲ್ಲ, ಐಫೋನೇ ಬರುದು. ಅದು ಹೆಸರು ಹಾಕಿದ್ರೆ ಮಾತ್ರ ಹೆಸರು ಬೀಳುದು. ಏನ್ ಹೆಸರು ನಿಮ್ದು? ಏನ್ ಮಾತಾಜಿ? ಹೆಸರೇನು? ಲಾವಣ್ಯ. ಲಾವಣ್ಯ. ಓಕೆ, ಓದಿ ಮಾತಾಜಿ. ಓದುತ್ತೇನೆ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನಾ ಕಶ್ಚಿತ್ ಕರ್ತುಮರ್ಹತಿ. ಮಾತಾಜಿ ನಾನು ಸರಿ ಟ್ರೈ ಮಾಡ್ತೀನಿ ಟ್ರೈ ಮಾಡಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳಿ. ನೀವು ಇದನ್ನೆಲ್ಲ ರೀನೇಮ್ ನೀವೇ ಮಾಡ್ಬೋದು ಮಾತಾಜಿ. ಅವ್ರ ಹೆಸರು ಕೇಳ್ಬಿಟ್ಟು ನೀವೇ ರೀನೇಮ್ ಮಾಡ್ತೀರಿ. ಯಾವ್ದು? ಈ ಐಫೋನ್ ಅಂತ ಇದೆಯಲ್ಲ, ಲಾವಣ್ಯ ಅಂತ ಹೇಳಿದ್ರಲ್ಲ, ನೀನೇ ಮಾಡ್ಬೋದು ಅಂತ ಹೇಳಿ ಅಲ್ಲ? ನೀವು ಬರ್ತದ ಮಾತಾಜಿ. ಅಲ್ಲಿ ಕ್ಯಾಮ್ರಾದ ಮೇಲೆ ಹೋದ್ರೆ 3 ಡಾಟ್ ಇದೆ. ಅಲ್ಲಿ ಹೋದ್ರೆ ರೀನೇಮ್ ಅಂತ ಬರುತ್ತೆ. ಯಾಕೆ ನೀವು ಹೋಸ್ಟ್ ಇರೋದ್ರಿಂದ ನಿಮ್ಗೆ ಅದು ಆ ಪಾಸಿಬಿಲಿಟಿ ಇದೆ. ಕೋಸ್ಟ್ ಗೆ ಸಾಕ್ತದ ಅದು? ಆಗತ್ತೆ ಮಾತಾಜಿ. ಮಾಡಿ ಹಾಗಾದ್ರೆ ಪ್ರವೀಣ ಮಾತಾಜಿ. ಮಾತಾಜಿ ಬಲ್ಕೊಂಡೆ ಲಾವಣ್ಯ ಅಂತ ಬಲ್ಕೊಂಡೆ ಮಾತಾಜಿ. ಲಾವಣ್ಯ ಮತ್ತೆ ಅದು H488 ಯಾರು ಕೇಳಿ? H488 ಮಾತಾಜಿ ಎಷ್ಟು ಹೇಳ್ತೀರಾ ನಿಮ್ದು? ಹೈವೇ 488 ಮಾತಾಜಿ. ಹೈವೇ NH ಇಲ್ಲ, N ಇಲ್ಲ, N ಬಿಟ್ಟೋಗ್ಬಿಟ್ಟಿದೆ. N ಬಿಟ್ಟೋಗಿದೆ. ಹೇಳಿ, ಅವ್ರದ್ದು ರೀನೇಮ್ ಮಾಡುವ ಹೆಸರು ಹೇಳಿ. ಹರೇ ಕೃಷ್ಣ. H488 ಇದೆಯಲ್ಲ, ಅವ್ರದ್ದು ರೀನೇಮ್ ಮಾಡ್ಬೇಕು. ಅವ್ರು ಹೇಳ್ತಾ ಇಲ್ವೇ ಹೆಸರು? ಹರೇ ಕೃಷ್ಣ ಮಾತಾಜಿ. ರಾಧಿಕಾ ಅಂತ. ರಾಧಿಕಾ. ಓಕೆ, ರಾಧಿಕಾ. ಅದು ನಮ್ದು ತುಳು ಚಾವಡಿಯಲ್ಲಿ ನಮಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಭಗವದ್ಗೀತೆ. ಓಕೆ ಓಕೆ ಓಕೆ, ಸರಿ ಸರಿ. ಹಾಗೆ ಅದು ಶ್ಲೋಕ 18 ಓದ್ಬೇಕಾ ಮೇಡಮ್? 18 ಇಲ್ಲ, ನಾನು ಕಲಿಸಿಕೊಡ್ತೇನೆ. ಆಗ್ಲಿಲ್ಲ, 17 ವರೆಗೆ ಆಯ್ತು. ಶ್ಲೋಕ 18. ಅಂತವಂತ ಇಮೇ ದೇಹಾಃ ಯಸೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಇಲ್ಲಿ ಅಂತವಂತ ಅಂತ ಹೇಳಿದ್ರೆ ನಾಶವಾಗುವಂತಹದ್ದು ಅಂತ ಹೇಳಿ. ಇಮೆ ಅಂದ್ರೆ ಈ ಎಲ್ಲವೂ, ದೇಹಾಹ ಅಂದ್ರೆ ಭೌತಿಕ ಶರೀರಗಳು, ನಿತ್ಯಸ್ಯ ಅಂದ್ರೆ ಅಸ್ತಿತ್ವದಲ್ಲಿ ಶಾಶ್ವತವಾದ, ಉಕ್ತಾಹ ಹೇಳಲಾಗಿದೆ, ಶರೀರಿಣಃ ದೇಹದಾರಿ ಆತ್ಮನ ಅಂತ ಹೇಳ್ಕೊಂಡು, ಅವಿನಾಶಿನ ಅಂತ ಹೇಳಿದ್ರೆ ಎಂದಿಗೂ ನಾಶವಾಗದ, ಅಪ್ರಮೇಯಸ್ಯ ಅಂದ್ರೆ ಅಳೆಯಲಾಗದ, ತಸ್ಮಾತ್ ಆದ್ದರಿಂದ, ಯುದ್ಧಸ್ವ ಯುದ್ಧ ಮಾಡು, ಭರತ ವಂಶದವನೇ ಅಂತ ಹೇಳ್ತಾ ಇದೆ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ ಯುದ್ಧ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅವಿನಾಶಿಯಾದ ಅಳತೆಗೂ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹ ಏನಿದೆ ಅದು ನಾಶವಾಗ್ಲೇಬೇಕು. ಆದ್ದರಿಂದ ಭರತ ವಂಶಜನೇ ನೀನು ಯುದ್ಧ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತಾಃ ಶರೀರಿಣಃ
ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತಾ ಶರೀರಿಣಃ. ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತಾ ಶರೀರಿಣಃ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತಾ ಶರೀರಿಣಃ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಓದ್ಬೋದು, ಓದಿಸಿ. AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಸಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಭಾರ್ಗವಿ ಮಾತಾಜಿ ಓದಿ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಹರೇ ಕೃಷ್ಣ, ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ, ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಅಂತವಂತ ಇಮೇ ದೇಹಾಃ ನಿತ್ಯ ಸೂಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. JN ಶೆಟ್ಟಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕನ್ನಡ ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ. ಕನಕಲತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಂತವಂತ ಇಮೇ ದೇಹಾಃ ನಿತ್ಯ ಸೋಕ್ತಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಿಣಃ ಅನಾಶೀನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಮಲತಾ ಮಾತಾಜಿ ಓದಿ. ಹೇಮಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಾವಣ್ಯ ಮಾತಾಜಿ ಓದಿ. ಲಾವಣ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಃ ಶರೀರಿಣಃ ನಿತ್ಯ ಸೋಕ್ತಾಃ ಶರೀರಿಣಃ
ನಿತ್ಯ ಸೋಕ್ತ ಶರೀರ. ಶರೀರಿಣ. ಶರೀರಿಣ. ಒಂದು ಮಿನಿಟ್ ಮಾತಾಜಿ, ಸ್ವಲ್ಪ ದೊಡ್ಡ ಮಾಡ್ತೇನೆ. ಓಕೆ ಓಕೆ ಮಾತಾಜಿ. ನಿತ್ಯ ಸೋಕ್ತ ಶರೀರಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯದ್ಯಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ಯ ಭಾರತ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಈಗ ಬಂದಿದ್ದಾರಂತ ಕಾಣಿಸ್ತದೆ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಂತವಂತ ಇಮೇ ದೇಹಾಃ ನಿತ್ಯ ಶ್ಲೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯದ್ಯಸ್ವ ಭಾರತ. ತಸ್ಮಾದ್ ಯುದ್ಧಸ್ಯ, ಅಲ್ಲಿ ಯದ್ಯಸ್ಯ ಅಲ್ಲ, ಯುದ್ಧಸ್ವ ಭಾರತ. ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ ಲೆಫ್ಟ್ ಅದು ಮಾತಾಜಿ ಮುಂದಕ್ಕೆ ಓದಿಸ್ಬೇಕಾಗಲ್ಲ. ಮುಂದೆ ಇಲ್ಲ, ಓದಿಸುವ. ನೆಕ್ಸ್ಟ್ ಹೋಗುವ, ಯಾಕಂದ್ರೆ ಇದು ಈಸಿ ಇದೆ, ಎಲ್ಲರಿಗೂ ಬರುತ್ತೆ. ನೆಕ್ಸ್ಟ್ ಹೋಗುವ. ಓಕೆ. ಶ್ಲೋಕ 19. ಯಾಯೇನಂ ವೇತ್ತಿ ಹಂತಾರಂ ಯಶ್ಚೈನಂ. ದಯವಿಟ್ಟು ಬೇರೆಯವರು ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡುವವರು ಮನೇಲಿ. ಹರೇ ಕೃಷ್ಣ. ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅಲ್ಲಿ ಯಾ ಅಂತ ಹೇಳಿದ್ರೆ ಯಾರು, ಏನಂ ಇದನ್ನು, ವೇತ್ತಿ ತಿಳಿಯುತ್ತಾನೋ. ದಯವಿಟ್ಟು ಮಾತಾಡುವವರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಮಾತಾಡೋದು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಗೊತ್ತಾಗುದಿಲ್ಲ ಯಾರನ್ನು ಮ್ಯೂಟ್ ಮಾಡ್ಬೇಕಂತ. ಹೌದು. ವೇತ್ತಿ ತಿಳಿಯುತ್ತಾನೋ, ಹಂತಾರಂ ಕೊಲ್ಲುವವನೆಂದು, ಯಾರು, ಚ ಕೂಡ, ಏನಂ ಇದನ್ನು, ಮನ್ಯತೆ ಭಾವಿಸುತ್ತಾ, ಹತಂ ಕೊಲ್ಲಲ್ಪಡುವುದೆಂದು, ಉಭೌ ಇಬ್ಬರು, ತೌ ಅವರು, ನ ವಿಜಾನೀತಃ ತಿಳಿಯರು, ನ ಎಂದಿಗೂ ಇಲ್ಲ, ಅಯಂ ಅದು, ಹಂತಿ ಕೊಲ್ಲುತ್ತದೆ, ನ ಹನ್ಯತೆ ಕೊಲ್ಲಲ್ಪಡುವುದಿಲ್ಲ. ಅಲ್ಲಿ ಅನುವಾದ ಹೇಳ್ತಾ ಇದ್ದಾರೆ, ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವರಿಗೆ ಮತ್ತೆ ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಅಂತ ಅರ್ಥ. ಹರೇ ಕೃಷ್ಣ. ಯಾಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾಯೇನಂ ವೇತ್ತಿ ಹಂತಾರಂ
यश्चैनं मन्यते हतम् यश्चैनं मन्यते हतम् उभौ तौ न विजानीतो उभौ तौ न विजानीतो नायं हन्ति न हन्यते नायं हन्ति न हन्यते या येनं वेत्ति हन्तारं यश्चैनं मन्यते हतम् यायेनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते उभौ तौ न विजानीतो हन्ति न हन्यते या येनं वेत्ति हन्तारं यश्चैनं मन्यते हतम् यायेनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते उभौ तौ न विजानीतो नायं हन्ति न हन्यते या एनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते यायेनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते या येनं वेत्ति हन्तारं यश्चैनं मन्यते हतम् उभौ तौ न विजानीतो नायं हन्ति न हन्यते यायेनं वेत्ति हन्तारं यश्चैनं मन्यते हतम् उभौ न विजानीतो नायं हन्ति न हन्यते हरे कृष्ण ओदिಸಿ माताजी ಪದ್ಮ ಮಾತಾಜಿ ಓದಿ. तौ न विजानीतो नायं हन्ति न हन्यते ಪಾರ್ವತಮ್ಮ ಮಾತಾಜಿ ಓದಿ. ಉಳ್ದವರು ಮ್ಯೂಟ್ ಮಾಡ್ಕೊಳ್ಳಿ. ಯಾಯೇನಂ ವೇತ್ತಿ ಅಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಅಂತಿ ನ ಹನ್ಯತೆ. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ. ಯಯೇನಂ ವೇತ್ತಿ ಹಂತಾರಂ ಯಶ್ವೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾಯೇನಂ ವೇತ್ತಿ ಅಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ರಾಧಿಕಾ ಮಾತಾಜಿ ಓದಿ. ಓಕೆ. ರತ್ನಮ್ಮ ಮಾತಾಜಿ ಓದಿ. ರತ್ನಮ್ಮ ಮಾತಾಜಿ. ನ ಏನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೇಷಣ್ಣ ಪ್ರಭುಜಿ ಟ್ರೈ ಮಾಡಿ ಪ್ರಭುಜಿ ಓದಿ. ಡೈಲಿ ನೀವು ಜಾಯಿನ್ ಆಗ್ತೀರಿ. ಓದಿ ಪ್ರಭುಜಿ. ಶೇಷಣ್ಣ ಪ್ರಭುಜಿ. ಮಾತಾಜಿ ಕೇಳಿ, ಅವರು ಮತ್ತೆ ಓದ್ಲಿಕ್ಕೆ ಹೇಳಿದ್ರೆ ಮತ್ತೆ ಬರ್ಲಿಕ್ಕೆ ಇಲ್ಲ. ಕೆಲವು ಸಲ ಹಾಗೆ ಆಗ್ತದೆ. ಬರ್ಲಿ, ಅವ್ರು ಕೇಳ್ಕೊಳ್ಳಿ. ಹಾ, ಎಲ್ಲರಿಗೂ ಅವಕಾಶ ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಅವಕಾಶ ಉಪಯೋಗಿಸ್ಕೊಳ್ಳಿ ಓದ್ಲಿಕ್ಕೆ. ಯಾರು ಏನ್ ಹೇಳಿಕೆ ಇಲ್ಲ ಇಲ್ಲಿ, ಎಲ್ಲರೂ ಕಲಿಯುವಂತದ್ದು. ಹಾಗಾಗಿ ಹೇಗೆ ಹೇಳಿದ್ರು ತೊಂದ್ರೆ ಇಲ್ಲ, ನಾವು ತಿದ್ದುತ್ತೇವಲ್ವಾ. ಶೋಭಾ ಭಟ್ ಮಾತಾಜಿ ಓದಿ. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಓದಿ. ಯಾಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ
उभौ तौ न विजानीतो नायं हन्ति न हन्यते. हरे कृष्ण ಮಾತಾಡಿ. ಧನ್ಯವಾದಗಳು. ಪ್ರಭುಜಿ. ಹರೇ ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾ ಏನಂ ವೆತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಯ ಏನಂ ವೇದ್ದಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ನೀವು ಯಾವ್ದಾದ್ರು ಟ್ಯೂನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗ್ತದೆ ಓದ್ಲಿಕ್ಕೆ ಅದ್ ಮಾಡ್ಕೊಳ್ಳಿ. ಓಕೆ, ಎರಡರಲ್ಲೂ ಹೇಳ್ಬೋದು. ವನಿತಾ ಮಾತಾಜಿ. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ. ಓಕೆ, ಶ್ಲೋಕ 20. ನ ಜಾಯತೆ ನ ಜಾಯತೆ ನ ಜಾಯತೆ ನ ಜಾಯತೆ ಮ್ರಿಯತೆ ಮ್ರಿಯತೆ ವಾ ಕದಾಚಿತ್ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನ ಜಾಯತೆ. ಮಾತಾಜಿ ಕೇಳಿಸ್ತಾ ಇಲ್ಲ, ಡಿಸ್ಟರ್ಬ್ ಆಗ್ತೈತೆ. ಮಾತಾಜಿ ಯಾರು ಮಾತಾಡ್ತಾ ಇದಾರೆ ಮಾತಾಜಿ? ಪಾರ್ವತಮ್ಮ ಮಾತಾಜಿ. ನಾನಲ್ಲ ಮಾತಾಜಿ, ನಾನು ಹೇಳ್ತಾ ಇರೋದು. ತುಂಬಾ ಮಾತಾಡ್ತಾ ಇದ್ದೀರಾ? ಯಾರು ಮಾತಾಡ್ತಿದ್ರಿ? ದಯವಿಟ್ಟು ನಮ್ದ್ರೆ ನಮ್ಗೆ ಇಲ್ಲಿ ಗೊತ್ತಾಗುದಿಲ್ಲ ಮಾತಾಡೋದು ಯಾರು, ಶ್ಲೋಕ ಹೇಳೋದು ಯಾರು ಅಂತ. ದಯವಿಟ್ಟು ಮಾತಾಡುವವರ ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಡಿಸ್ಟರ್ಬ್ ಆಗ್ತದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ಯಃ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ನ ಜಾಯತೆ ಹುಟ್ಟುವುದಿಲ್ಲ, ಮ್ರಿಯತೆ ಸಾಯುವುದೂ ಇಲ್ಲ, ವಾ ಅಥವಾ ಕದಾಚಿತ್ ಯಾವ ಕಾಲದಲ್ಲಿಯೂ, ಅಂದ್ರೆ ಭೂತ ವರ್ತಮಾನ ಅಥವಾ ಭವಿಷ್ಯತ್ತಿನಲ್ಲಿ, ಕದಾಚಿತ್ ಯಾವ ಕಾಲದಲ್ಲಿ ಕೂಡ, ನ ಎಂದಿಗೂ ಇಲ್ಲ, ಅಯಂ ಇದು, ಭೂತ್ವ ಅಸ್ತಿತ್ವಕ್ಕೆ ಬಂದು, ಭವಿತ ಅಸ್ತಿತ್ವಕ್ಕೆ ಬರುವ, ವಾ ಅಥವಾ ನ ಇಲ್ಲ, ಭೂಯಃ ಅಥವಾ ಭೂಯಃ ಅಂದ್ರೆ ಅಥವಾ ಮತ್ತೆ ಬರುತ್ತದೆ, ಅಜಃ ಜನಿಸದ, ನಿತ್ಯಃ ನಿತ್ಯವಾದ, ಶಾಶ್ವತಃ ಶಾಶ್ವತವಾದ, ಅಯಂ ಇದು, ಪುರಾಣ ಅತ್ಯಂತ ಪುರಾತನವಾದದ್ದು. ಪುರಾಣ ಅಂತ ಹೇಳಿದ್ರೆ ನಮ್ಮ ಒಂದು ಪುರಾಣ ಅಂತ ಆ ರೀತಿ ಅಲ್ಲ, ಪುರಾಣ ಅಂತ ಹೇಳಿದ್ರೆ ಅತ್ಯಂತ ಪುರಾತನವಾದದ್ದು. ನ ಹನ್ಯತೆ ಕೊಲ್ಲಲ್ಪಡುವುದಿಲ್ಲ, ಹನ್ಯಮಾನೆ ಕೊಲ್ಲಲ್ಪಡುವ, ಶರೀರೆ ದೇಹದಲ್ಲಿ. ಅರ್ಥ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದು ಇಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ಅದು ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಹನ್ಯತೆ ಅಂದ್ರೆ ಸಾಯುವುದಿಲ್ಲ, ಹನ್ಯಮಾನೆ ಶರೀರೆ ಕೊಂದಾಗ ಶರೀರವನ್ನು ದೇಹವನ್ನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ, ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಜಾಯತೆ ಮ್ರಿಯತೆ ವಾ ಕದಾಚಿತ್
नायं भूत्वा भविता वा न भूयः नायं भूत्वा भविता वा न भूಯಃ ಭಾರ್ಗವಿ ಅವ್ರ ಮನೇಲಿ ಮ್ಯಾಮ್. ಅದು ಟಿವಿ ಹಾಕಿದ್ದಾರೆ ಅನ್ಸುತ್ತಲ್ವಾ ಹೌದು ಮ್ಯಾಮ್. ಭಾರ್ಗವಿ? ಮಾತಾಜಿ ನೀವೇ ಮ್ಯೂಟ್ ಮಾಡ್ಬೋದು ಮಾತಾಜಿ. ಮಾಡ್ತೇನೆ. ಅವರು ಶ್ಲೋಕ ಹೇಳ್ತಾ ಇರೋದ್ರೆ ಓಕೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನಾಯಂ ಭೂತ್ವಾ ಭವಿತಾ ವಾಯ ನ ಭೂಯಃ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾಯ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾರ್ಗವಿ ಮಾತಾಜಿ ಓದಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹನ್ಯತಾ ಅಲ್ಲ, ಹನ್ಯತೆ. ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಚಂದನಾ ಮಾತಾಜಿ ಓದಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್
नायं भूत्वा भवितवा न भूयः अजो नित्य शाश्वतोऽयं पुराणो न हन्यते हन्यमाने शरीरे. हरे कृष्ण माताजी. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ದಾಕ್ಷಾಯಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. न जायते म्रियते वा कदाचित् नायं भूत्वा न विता वा न भूयः ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे. हरे कृष्ण. ಧನ್ಯವಾದಗಳು ಮಾತಾಜಿ. ಗುರುಪ್ರಸಾದ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಶ್ಲೋಕ 20. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಮಾತಾಜಿ ಓದಿ. न जायते म्रियते वा कदाचित् नायं भूत्वा भविता वा न भूयः अजो नित्य शाश्वतोऽयं पुराणो न हन्यते अन्यमाने शरीरे. हरे कृष्ण. ಧನ್ಯವಾದಗಳು ಮಾತಾಜಿ. ಹೇಮಲತಾ ಮಾತಾಜಿ ಓದಿ. ಹೇಮಲತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಐಪ್ಯಾಡ್ ಅಂತ ಇದೆ. ಐಪ್ಯಾಡ್ ಮಾತಾಜಿ ಓದಿ. ಐಪ್ಯಾಡ್ ಅಂತ ಇದೆ. ಯಾವ್ದು ಐಪ್ಯಾಡ್? ಜೆಎನ್ ಶೆಟ್ಟಿ ಪ್ರಭುಜಿ ಓದಿ. ಜೆಎನ್ ಶೆಟ್ಟಿ ಪ್ರಭುಜಿ. ಕಾಂತಮಣಿ ಮಾತಾಜಿ ಓದಿ. ಅದೇ ಲಾವಣ್ಯನ ಐಫೋನ್ ಅದು ಆವಾಗ್ಲೇ ಇದ್ದಿದ್ದು ಲಾವಣ್ಯ. ಅಲ್ಲ ಮಾತಾಜಿ, ಇದು ಬೇರೆ. न जायते म्रियते वा कदाचित् नायं भूत्वा भवितवा न भूयः ಭವಿತಾ ವಾ ನ ಭೂಯಃ. ಅಲ್ಲಿ ಭವಿತಾ ಇದೆ. ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. न्यायं भूत्वा भविता वा न भूयः अजो नित्यं शाश्वतोऽयं ಅಜೋ ನಿತ್ಯ. पुराणो ಅದು ಅಜೋ ನಿತ್ಯ, ನಿತ್ಯಂ ಇಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. अजो नित्य शाश्वतोऽयं पुराणो न अन्यते हन्यमाने शरीरे. ಹರೇ ಕೃಷ್ಣ. ಇನ್ನು ಫಲ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹೇಳಿ. ಕನಕಲತಾ ಮಾತಾಜಿ ಓದಿ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಲಾವಣ್ಯ ಮಾತಾಜಿ ಓದಿ. ಲಾವಣ್ಯ ಮಾತಾಜಿ ಇಲ್ಲ. ಓಕೆ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಬಿಎನ್ ಮಾತಾಜಿ. न जायते म्रियते वा कदाचित् न्यायं भूत्वा भविता वा न भूयः अजो नित्य शाश्वतोऽयं पुराणो न हन्यते हन्यमाने शरीरे. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. न जायते म्रियते वा कदाचित् नायं भूत्वा भविता वा न भूयः अजो नित्य शाश्वतोऽयं पुराणो न हन्यते अन्यमाने शरीरे. ಹರೇ हरे ಕೃಷ್ಣ. कृष्ण माताजी. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಓದಿ. हरे कृष्ण माताजी. न जायते म्रियते वा कदाचित् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे. हरे कृष्ण ಹರೇ माताजी. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. न जायते म्रियते वा कदाचित् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते अन्यमाने शरीरे.
ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಎಲ್ಲವನ್ನು ಓದಿಸುದ ಮಾತಾಜಿ? ಬೇಡ, ಪರವಾಗಿಲ್ಲ, ಮುಂದೆ ಹೋಗುವ. ಮಾತಾಜಿ. ಓಕೆ ಓಕೆ, ಈಸಿ ಇದೆ, ಇದು ತೊಂದರೆ ಇಲ್ಲ. ವೇದ ವಿನಾಶಿನಂ ನಿತ್ಯಂ ವಿನಾಶಿನಂ ನಿತ್ಯಂ ಯಾ ಏನಂ ಅಜಂ ಅವ್ಯಯಂ ಏನ ಅಜಂ ಅವ್ಯಯಂ ಯಾ ಏನಂ ಅಜಂ ಅವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ವೇದ ವಿನಾಶಿನಂ ನಿತ್ಯಂ ಯಾ ಏನಂ ಅಜಂ ಅವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಖಂ ಘಾತಯತಿ ಹಂತಿಕಂ. ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥ. ವೇದ ಅಂದ್ರೆ ತಿಳಿಯುತ್ತಾನೋ, ಅವಿನಾಶಿನಂ ವೇದಾವಿನಾಶಿನಂ, ವೇದ ಅವಿನಾಶಿನಂ ಅಂದ್ರೆ ವೇದ ಅಂದ್ರೆ ತಿಳಿಯುತ್ತಾನೋ, ಅವಿನಾಶಿನಂ ನಾಶವಿಲ್ಲದ, ನಿತ್ಯಂ ಯಾವಾಗಲೂ ಅಸ್ತಿತ್ವದಲ್ಲಿರುವ, ಯಾರು, ಏನಂ ಇದನ್ನು ಅಂದ್ರೆ ಆತ್ಮವನ್ನು, ಅಜಂ ಜನನರಹಿತನಾದ, ಅವ್ಯಯಂ ವಿಕಾರರಹಿತನಾದ, ಕಥಂ ಹೇಗೆ, ಸ ಪುರುಷನು, ಪಾರ್ಥ ಅರ್ಜುನನೇ, ಕಂ ಯಾರನ್ನು, ಘಾತಯತಿ ಕೊಲ್ಲಿಸುತ್ತಾನೆ, ಹಂತಿ ಕೊಲ್ಲುತ್ತಾನೆ, ಕಂ ಯಾರನ್ನು. ಅರ್ಥ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು ಅಂತ ಕೇಳ್ತಾ ಇದ್ದಾರೆ. ಅವನಿಗೆ, ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮ ಇದಾಗ್ತದೆ ಅಂತ ಅವನು ಗೊಂದಲದಲ್ಲಿದ್ದಾನಲ್ಲ, ಹಾಗಾಗಿ ಆತ್ಮದ ಜ್ಞಾನವನ್ನ ಕೊಡ್ತಿರುವಾಗ ಹೇಳ್ತಾ ಇದ್ದಾರೆ, ಆತ್ಮ ಅಂತ ಹೇಳಿದ್ದು ಅವಿನಾಶಿ, ಅದು ನಿತ್ಯವಾದದ್ದು, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಕ್ಷಯ ಅಂತ ಇಲ್ಲ, ಅಂದ್ರೆ ಅದು ನಾಶ ಆಗುದಿಲ್ಲ ಅಂತೇಳಿ. ಹಾಗೆ ಯಾರು ಇದನ್ನ ತಿಳ್ಕೊಂಡಿದ್ದಾರೆ, ಹಾಗೆ ತಿಳ್ಕೊಂಡವನು ಹೇಗೆ ಯಾರನ್ನಾದ್ರೂ ಕೊಲ್ತೇನೆ ಅಥವಾ ಕೊಲ್ಲಿಸುವನು ಅಂತೇಳಿ ಹೇಳಲಿಕ್ಕಾಗ್ತದೆ ಅಂತ ಹೇಳ್ಕೊಂಡು ಅರ್ಜುನನಿಗೆ ಕೇಳ್ತಾ ಇದ್ದಾರೆ ಭಗವಂತ ಇಲ್ಲಿ. ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ
कथं स पुरुषः पार्थ ಘಾತಯತಿ ಹಂತಿಕಂ. ವೇದಾವಿನಾಶಿನಂ ನಿತ್ಯಂ ಯಾ ಏನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. वेदाविनाशिनं येनमजमव्ययं कथं स पुरुषः पार्थ घातयति ವೇದಾವಿನಾಶಿನಂ हन्तिकम्. ನಿತ್ಯಂ ಯಾ ಏನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. वेदाविनाशिनं नित्यं या एनमजमव्ययं कथं स पुरुषः पार्थ घातयति ಹರೇ हन्तिकम्. ಕೃಷ್ಣ. ಓದ್ಸಿ ಮಾತಾಜಿ. ಪ್ರಿಯಾಂಕ ಜಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ರಾಧಿಕಾ ಮಾತಾಜಿ ಇಲ್ಲ. ರತ್ನಮ್ಮ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. वेदाविनाशिनं नित्यं यायेन जमव्ययं कथं स पुरुषः पार्थ कं घातयति हन्तिकम्. हरे कृष्ण. ಯಾಯೇನಂ ಅಜಮವ್ಯಯಂ ಯಾಯೇನಂ ಅಜಮವ್ಯಯಂ यायेनं अजमव्ययं ಯಾಯೇನಂ ಅಜಮವ್ಯಯಂ यायेनमजव्ययं ಯಾಯೇನ ಮಜ ಮವ್ಯಯಂ यायेन ಮಜ मज ಮವ್ಯಯಂ ಅಂದ್ರೆ ಅದು ಯಾಯೇನ ಬಿಡಿಸಿ ನಜ ಓದಿದ್ರೆ ಏನಂ ಅಜಂ ಅವ್ಯಯಂ ಅಂದ್ರೆ ಅದು ಅಜಂ, ಅದಕ್ಕೆ ಹುಟ್ಟಿಲ್ಲದ್ದು ಅಜಂ ಅಂತ ಹೇಳಿದ್ರೆ ಜನನ ರಹಿತವಾದದ್ದು, ಅವ್ಯಯವಾದದ್ದು, ವಿಕಾರ ರಹಿತವಾದದ್ದು. ಇದನ್ನು ಏನಂ ಅಂದ್ರೆ ಇದನ್ನು, ಇದು ಜನನ ರಹಿತವಾದದ್ದು ಮತ್ತೆ ವಿಕಾರ ರಹಿತವಾದದ್ದು ಅಂತ ಅರ್ಥ. ಯಾ ಏನಂ ಅಜಂ ಅವ್ಯಯಂ ಅಥವಾ ಯಾಯೇನ ಮಜಮವ್ಯಯಂ. यायेन मजमव्ययं. ಹಾ, ಹರೇ ಕೃಷ್ಣ. हरे कृष्ण. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಶೇಷಣ್ಣ ಪ್ರಭುಜಿ ಓದಿ. ಶೋಭಾ ಭಟ್ ಮಾತಾಜಿ ಓದಿ. ವೇದ ವಿನಾಶಿನಂ ನಿತ್ಯಂ ಯಾಯೇನಾಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. हरे कृष्ण माताजी. वेदाविनाशिनं नित्यं या एनमजमन्यव्यं ಅಜಮವ್ಯಯಂ ಯಾಯೇನ ಅಜಮವ್ಯಯಂ. यायेनमजमव्ययं ನೀವು ನಿಧಾನಕ್ಕೆ ಓದಿ, ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತದಾದ್ರೆ ಅದನ್ನ ನಿಧಾನವಾಗಿ ಓದಿದ್ರೆ ಅದು ಎಲ್ಲ ವರ್ಡ್ಸ್ ಬರ್ತದೆ ಅಲ್ಲಿ. ಯಾಯೇನ ಅಜಮವ್ಯಯಂ ಆ ರೀತಿ ಓದ್ಕೊಳ್ಳಿ. वेदाविनाशिनं नित्यं ವೇದಾವಿನಾಶಿನಂ ನಿತ್ಯಂ ಯಾಯೇನ ಅಜಮವ್ಯಯಂ. वेदाविनाशिनं नित्यं या एनमजमव्ययं कथं स पुरुषः पार्थ कं घातयति हन्तिकम्. हरे कृष्ण. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಪಿಜಿ ಮಾತಾಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ವೇದಾ ವಿನಾಶಿನಂ ನಿತ್ಯಂ ಯಾಯೇನಂ ಅಜಮವ್ಯಯಂ ಕಥಂ ನ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಿನಂ ನಿತ್ಯಂ ಯಾಯೇಜಂ ಅವ್ಯಯಂ ಯಾಯೇನಂ ಅಜಮವ್ಯಯಂ ಯಾಯೇನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಅಂತಿಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಿನಂ ನಿತ್ಯಂ ಯಾಯೇನಾಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವನಿತಾ ಮಾತಾಜಿ ಓದಿ. ಹಾ. ವೇದ ವಿನಾಶಿನಂ ನಿತ್ಯಂ ಯಾಯೇನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ
ಘಾತಯಂತಿ ಸಾರಿ ಕಂ ಘಾತಯತಿ ಘಾತಯತಿ ಹಂತಿಕಂ. ಹಂತಿಕಂ ಕಂ ಘಾತಯತಿ. ಘಾತಯತಿ ಹಂತಿಕಂ. ಸರಿ. ನಾನೊಂದ್ಸಲ ಓದ್ತೇನೆ ಮಾತಾಜಿ, ಒಂದ್ಸಲ ಓದ್ತೇನೆ. ಹಾ. ವೇದ ವಿನಾಶಿನಂ ನಿತ್ಯಂ ಯಂ ಏನ ಯಾ ಮಜಮವ್ಯಯಂ ಏನಂ, ಅಲ್ಲಿ ಎಂ ಇಲ್ಲ, ಯಾ ಏನಂ. ಯಾ ಏನಂ ಅಜಮವ್ಯಯಂ ಕಥಂ ಸಾ ಪುರುಷಾ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ಧನ್ಯವಾದಗಳು. ಓದಿಸ್ಬೇಕಾ ಮಾತಾಜಿ? ಸಾಕ ಮಾತಾಜಿ, ಲಾಸ್ಟ್ ಆಲ್ಫಾಬೆಟ್ ಆಯ್ತು. ಬೇಕಾ? ಯಾರಿಗಾದ್ರೂ ಓದ್ಲಿಕ್ಕೆ ಇದಿದ್ರೆ ಓದ್ಬೋದು. ಮಾತಾಜಿ ನಾನೊಂದ್ಸಲಿ ಓದ್ತೀನಿ ಮಾತಾಜಿ. ಹಾ, ಓದಿ. ವೇದ ವಿನಾಶಿನಂ ನಿತ್ಯಂ ಯಾ ಏನಾಮಜಮವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಾಯತಿ ಹಂತಿಕಂ. ಹರೇ ಕೃಷ್ಣ. ನಾವು ಓದ್ತೀವಿ ಮಾತಾಜಿ. ಪದ್ಮ. ಹಾ, ವೇದ ಓದಿ. ವೇದ ವಿನಾಶಿನಂ ನಿತ್ಯಂ ಯಾಯೇನ ಮಜಮವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ ಮಾತಾಜಿ. ಹಾ, ಧನ್ಯವಾದಗಳು. ನಾಲ್ಕನೇ ಮಾತಾಜಿ ಒಂದು ಸಲ ಓದಿ. ಹಾ, ಭಾರ್ಗವಿ ಮಾತಾಜಿ ಓದ್ತಾ ಇದ್ದೀರಾ? ಓದ್ತಾ ಇದ್ದೀವಿ. ನಿತ್ಯಂ ಯಾ ಏನಂ ಅಜಂ ವ್ಯಯಂ ಕಥಂ ಸಾ ಪುರುಷಃ ಪಾರ್ಥ ಕಂ ಘಾತಯತಿ ಕಂ ಹಂತಿಕಂ. ಘಾತಯತಿ, ಗತಯತಿ ಅಲ್ಲ, ಘಾತಯತಿ. ಘಾ ದೀರ್ಘ ಇದೆ, ಅದು ಕಂ ಘಾತಯತಿ ಹಂತಿಕಂ. ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಕ್ಕೆ ಹೋಗುವ. ಮುಂದಕ್ಕೆ ಹೋಗುವ ಮಾತಾಜಿ. ವಾಸಾಂಸಿ. ವಾಸಾಂಸಿ ಶ್ಲೋಕ 22. ವಾಸಾಂಸಿ ವಾಸಾಂಸಿ ಜೀರ್ಣಾನಿ ಜೀರ್ಣಾನಿ ಯಥಾ ಯಥಾ ವಿಹಾಯ ವಿಹಾಯ ನವಾನಿ ನವಾನಿ ಗೃಣಾತಿ ಗೃಹಣಾತಿ ನರೋಪರಾಣಿ ನರೋಪರಾಣಿ ತಥಾ ತಥಾ ಶರೀರಾಣಿ ಶರೀರಾಣಿ ವಿಹಾಯ ವಿಹಾಯ ಜೀರ್ಣಾನ್ ಜೀರ್ಣಾನ್ ಅನ್ಯಾನಿ ಅನ್ಯಾನಿ ಸಂಯಾತಿ ಸಂಯಾತಿ ನವಾನಿ ನವಾನಿ ದೇಹಿ ದೇಹಿ ವಾಸಾಂಸಿ ಜೀರ್ಣಾನಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಯಥಾ ವಿಹಾಯ ನವಾನಿ ಗೃಹಣಾತಿ ನವಾನಿ ಗೃಹಣಾತಿ ನರೋಪರಾಣಿ ನರೋಪರಾಣಿ ತಥಾ ಶರೀರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನವಾನಿ ದೇಹಿ. ಇಲ್ಲಿ ಅರ್ಥಗಳನ್ನ ಹೇಳ್ತಾ ಇದ್ದಾರೆ. ವಾಸಾಂಸಿ ಅಂತ ಹೇಳಿದ್ರೆ ವಸ್ತ್ರಗಳನ್ನು, ಜೀರ್ಣಾನಿ ಅಂದ್ರೆ ಹಳೆಯದಾಗಿ ಹರಿದು ಹೋದ, ಯಥ ಹೇಗೆ, ವಿಹಾಯ ತ್ಯಜಿಸಿ, ನವಾನಿ ಹೊಸ ವಸ್ತ್ರಗಳನ್ನು, ಗೃಹಣಾತಿ ಸ್ವೀಕರಿಸುತ್ತಾನೋ, ನರಹ ಮನುಷ್ಯನು, ಅಪರಾಣಿ ಬೇರೆಯ, ತಥಾ ಅದೇ ರೀತಿಯಲ್ಲಿ, ಶರೀರಾಣಿ ದೇಹಗಳನ್ನು, ವಿಹಾಯ ತೊರೆದು, ಜೀರ್ಣಾನಿ ಹಳೆಯ ಮತ್ತು ಅನುಪಯುಕ್ತವಾದ, ಅನ್ಯಾನಿ ಬೇರೆಯ, ಸಂಯಾತಿ ನಿಶ್ಚಯವಾಗಿ ಸ್ವೀಕರಿಸುತ್ತಾನೆ, ನವಾನಿ ಹೊಸದಾದವನ್ನು, ದೇಹಿ ದೇಹಗತನಾದವನು. ಅನುವಾದ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನು ಹೇಗೆ ಒಂದು ಹಳೆಯ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಗಳನ್ನ ತೊಟ್ಟುಕೊಳ್ಳುವನೋ, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನ ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಹಳೆ ಬಟ್ಟೆಗಳನ್ನ ಬಿಸಾಕಿ ಹೊಸ ಬಟ್ಟೆ ತೊಳ್ಕೊಳ್ತಾನೆ. ಅದೇ ರೀತಿ ಈ ಆತ್ಮ ಕೂಡ ಈ ಒಂದು ಜರ್ಜರಿತವಾದ ದೇಹ, ಆ ಒಂದು ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಅದು ಸ್ವೀಕರಿಸ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಆಸ್ಪತ್ರೆಗೆ ಬಂದ್ಮೇಲೆ ಓದಿದಿರಂತಲ್ಲ ಸಿಗರೇಟ್ ನ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ, ಯಾರದು ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ. ಯಾಕೆ ಎಷ್ಟು ಸಿಗರೇಟ್ ಸೇರ್ತೀರಾ ದಿನ? ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ. ಹಲೋ ಬಿಟ್ಕೊಂಡ್ಬಿಡ್ತದೆ ನೀವು ಹಿಂಗ ಸೇರಿದ್ರೆ. ನೀವೇ ಮ್ಯೂಟ್ ಮಾಡ್ತೇನೆ. ಹರೇ ಕೃಷ್ಣ. ಮಾಡ್ಕೊಂಡ್ರ ಅವರು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ
वासांसि जीर्णानि यथा विहाय नवानि गृह्णाति नरोपराणि नवानि गृह्णाति नरोपराणि वासांसि जीर्णानि यथा विहाय वासांसि जीर्णानि यथा विहाय नवानि गृह्णाति नरोपराणि नवानि गृह्णाति नरोपराणि तथा शरीराणि विहाय जीर्णान् तथा शरीराणि विहाय जीर्णान् अन्यानि संयाति नवानि देहि अन्यानि संयाति नवानि देहि तथा शरीराणि विहाय जीर्णान् तथा शरीराणि विहाय जीर्णान् अन्यानि संयाति नवानि देहि अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि हरे कृष्ण ಓದ್ಸಿ ಮಾತಾಜಿ ಹರೇ ಕೃಷ್ಣ ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಓದಿ. वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि हरे कृष्ण ಮಾತಾಜಿ ಓದಿ. वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णान् अन्यानि संयाति नवानि देहि. हरे कृष्ण माताजी. हरे कृष्ण धन्यवाद. ದಾಕ್ಷಾಯಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರು ಪ್ರಸಾದ್ ಪ್ರಭುಜಿ ಓದಿ.
ಗುರುಪ್ರಸಾದ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಧನ್ಯವಾದಗಳು. ಹೇಮಲತಾ ಮಾತಾಜಿ ಓದಿ. ಜಯನ್ ಶೆಟ್ಟಿ ಪ್ರಭುಜಿ ಓದಿ. ಹೇಮಲತಾ ಮಾತಾಜಿ, ಜಯನ್ ಶೆಟ್ಟಿ ಮಾತಾಜಿ, ಓಕೆ. ಕಾಂತಮಣಿ ಮಾತಾಜಿ ಓದಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹೇಮಲತಾ ಮಾತಾಜಿ ಓದಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಮ್ಗೆ ರಾಗ ಮಾಡಿ ಓದಕ್ ಬರಲ್ಲ ಮಾತಾಜಿ. ಇಲ್ಲ ನೀವು ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಓದಿ ಪ್ರಭುಜಿ. ಯಾರಿಗೆ ಕಂಪಲ್ಸರಿ ರಾಗ ಫಾಲೋ ಮಾಡ್ಬೇಕು ಅಂತ ಇಲ್ಲ, ಅಕ್ಷರ ಸ್ಪಷ್ಟವಾಗಿ ಓದ್ಬೇಕು, ಆಯ್ತಾ? ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಓದಿ. ಓಕೆ ಮಾತಾಜಿ, ಸರಿ. ಹರೇ ಕೃಷ್ಣ. ವಾಸಾಂತಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಧನ್ಯವಾದ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಇದೇ ಲಾಸ್ಟ್ ಶ್ಲೋಕನ ಮಾತಾಜಿ? ಮೇ ಬಿ ಇನ್ನೊಂದು ಮಾಡುವ ಅಂತ ಇದ್ದೆ ನಾನು, ನೋಡುವ ಹೇಗಾಗ್ತದೆ ಅಂತ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ. ಮಾತಾಜಿ ಓದಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಪದ್ಮ ಮಾತಾಜಿ ಓದಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಇದು ಈಸಿ ಇದೆ ಅಲ್ಲ, ಯಾರಿಗೆ ಕಷ್ಟ ಆಗ್ತಾ ಇಲ್ಲಲ್ಲ? ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವನ? ಒಂದ್ ನಿಮಿಷ ಮಾತಾಜಿ. ಇದ್ರಲ್ಲಿ ಯಾರಿಗಾದ್ರೂ ಓದ್ಲಿಕ್ಕೆ ಇಷ್ಟ ಇದೆಯಾ? ಇದ್ರಲ್ಲಿ ಯಾರಾದ್ರೂ ಓದ್ಬೇಕಿದ್ರೆ ಓದ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾಂತಿ ನವಾನಿ ದೇಹಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನೀ ಯಾರಿಗಾದ್ರೂ ಓದ್ಬೇಕಿದ್ರೆ ಓದಿ, ಇಲ್ಲಾಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗುವ. ಲಾಸ್ಟ್ ಆಲ್ಫಾಬೆಟ್ ನವರಿಗೆ ಯಾರಿಗಾದ್ರೂ ಓದ್ಲಿಕ್ಕೆ ಆಸಕ್ತಿ ಇದ್ರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಪ ಬಾಳಿಗ ಓದ್ಬೇಕಾ? ಅವ್ರು ಓದಿದ್ರಾ?
ಅವ್ರದ್ದಾಯ್ತು ಮಾತಾಜಿ. ಅವ್ರದ್ದಾಯ್ತು. ಓಕೆ, ಇನ್ಯಾರಿಗೆ ಓದ್ಬೇಕಿದ್ರೆ ಓದಿ, ಇಲ್ಲಾಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗುವ. ಇನ್ನೊಂದು ಶ್ಲೋಕ ಮಾಡುವ ಅಂತ. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದ್ಲಿಕ್ಕಿದೆಯಾ ನಿಮ್ಗೆ? ಶೋಭಾ ಭಟ್ ಮಾತಾಜಿ, ಶ್ವೇತಾ ಮಾತಾಜಿ, ಉಮಾದೇವಿ, ವನಜಾ ಮಾತಾಜಿ, ವನಿತಾ ಮಾತಾಜಿ. ಮುಂದಕ್ಕೆ ಹೋಗುವ. ಮುಂದಿನ ಶ್ಲೋಕ ಓದ್ತೀರಾ? ಆಯ್ತು ಮಾತಾಜಿ, ಮುಂದೆ ಹೋಗಿ. ಮುಂದೆ ಹೋಗುವ. ಓಕೆ, ಇದ್ರಲ್ಲಿ ಕಷ್ಟದ್ದೇನಿಲ್ಲ, ಹಾಗಾಗಿ ಮುಂದೆ ಹೋಗುವ ಅಂತ. ಓಕೆ, ಓಕೆ. ಶ್ಲೋಕ 23. ನೈನಂ ನೈನಂ ಚಂದಂತಿ ಚಂದಂತಿ ಶಸ್ತ್ರಾಣಿ ಶಸ್ತ್ರಾಣಿ ನೈನಂ ನೈನಂ ಚಿಂದಂತಿ ಚಂದಂತಿ ಬುಕ್ಕಲ್ಲಿ ಚಿಂದಂತಿ ಇದೆ, ಇಲ್ಲಿ ಚಾ ಕೊಟ್ಟಿದೆ, ಆದ್ರೆ ಬುಕ್ಕಲ್ಲಿ ಚಿಂದಂತಿ ಅಂತ ಇದೆ. ಚಿಂದಂತಿ ನೈನಂ ಚಿಂದಂತಿ ಶಸ್ತ್ರಾಣಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ದಹತಿ ಪಾವಕಃ ನ ಚೈನಂ ಚೈನಂ ಕ್ಲೇದಯಂತ್ಯಾಪೋ ಕ್ಲೇದಯಂತ್ಯಾಪೋ ನಾಶೋಷಯತಿ ನಾಶೋಷಯತಿ ಮಾರುತಃ ಮಾರುತಃ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ನಾಶೋಷಯತಿ ಮಾರುತಃ. ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ನ ಎಂದಿಗೂ ಇಲ್ಲ, ಏನಂ ಈ ಆತ್ಮವನ್ನು, ಚಿಂದಂತಿ ತುಂಡುಗಳಾಗಿ ಕತ್ತರಿಸುತ್ತವೆ, ಶಸ್ತ್ರಾಣಿ ಶಸ್ತ್ರಗಳು, ನ ಎಂದಿಗೂ ಇಲ್ಲ, ಏನಂ ಈ ಆತ್ಮವನ್ನು, ದಹತಿ ಸುಡುತ್ತದೆ, ಪಾವಕಃ ಬೆಂಕಿಯು, ನ ಎಂದಿಗೂ ಇಲ್ಲ, ಚ ಕೂಡ, ಏನಂ ಈ ಆತ್ಮವನ್ನು, ಕ್ಲೇದಯಂತಿ ನೆನೆಯಿಸುತ್ತದೆ, ಆಪಹ ನೀರು, ನ ಶೋಷಯತಿ ಒಣಗಿಸುವುದಿಲ್ಲ, ಮಾರುತಃ ಗಾಳಿಯು. ಅರ್ಥ ಅನುವಾದ ಹೇಳ್ತಾ ಇದ್ದಾರೆ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಅಂತ ಆತ್ಮದ ಒಂದು ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನ ಶೋಷಯತಿ ಮಾರುತಃ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಚಂದ್ಯಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದಿ. ಇದು ಲಾಸ್ಟ್ ಶ್ಲೋಕ, ಎಲ್ಲರ ಹತ್ರನೂ ಓದಿಸಬಹುದು. ಇದು ಲಾಸ್ಟ್ ಶ್ಲೋಕ. ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ರತ್ನಮ್ಮ ಮಾತಾಜಿ ಓದಿ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಚೈನಂ ಕ್ಲೇದಯಂತ್ಯಾಪೋ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದ್ಸಲ ಓದಿ, ಬೇಕಾದ್ರೆ ಇನ್ನೊಂದ್ಸಲ ಓದಿ.
नैनं चन्दन्ति शस्त्राणि नैनं दहति पावकः न चैवं क्लेदयन्तप्यो न चैनं क्लेदयन्तप्यो यन्त्यापो न चैनं क्लेदयन्त्यापो न चैनं क्लेदयन्तप्यो ನ ಯಂತ್ಯಾಪೋ ಶೋಷಯತಿ ಅಂದ್ರೆ ಮಾರತ. ಕ್ಲೇದಯಂತಿ ಆಪೋ ಆಪೋ ಅಂತ ಹೇಳಿದ್ರೆ ಇಲ್ಲಿ ನೀರು. ಸೊ ಹಾಗಾಗಿ ಕ್ಲೇದಯಂ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅರ್ಥದಲ್ಲಿ. ಕ್ಲೇದಯಂತಿ ಅಂದ್ರೆ ನೆನೆಯಿಸುತ್ತದೆ ನೀರು, ಆಪೋ ಅಂದ್ರೆ ನೀರು ಅಂತ ಹೇಳ್ಕೊಂಡು. ನ ಚೈನಂ ನ ಚ ಏನಂ ಯಾವುದು ಇಲ್ಲ ಅಂತ ಹೇಳ್ಕೊಂಡು. ನ ಚ ಏನಂ ನೀರು ಕೂಡ ಅದನ್ನ ನೆನೆಯಿಸ್ಲಿಕ್ಕೆ ಆಗೋದಿಲ್ಲ, ನೀರಲ್ಲಿ ಕೂಡ ನೆನೆಯಿಸ್ಲಿಕ್ಕೆ ಆಗೋದಿಲ್ಲ ಅಂತ. ನ ಚೈನಂ ಕ್ಲೇದಯಂತ್ಯಾಪೋ ನ ಚೈನಂ ಕ್ಲೇದಯಂತ್ಯಾಪೋ ಯಂತ್ಯಾಪೋ ನ ಚೈನಂ ಕ್ಲೇದಯಂತ್ಯಾಪೋ ಕ್ಲೇದಯಂತಿ ಆಪೋ ಕ್ಲೇದಯಂತ್ಯಾಪೋ ಕ್ಲೇದಯಂತ್ಯಾಪೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಾರಿ, ದಿನಾಂಕ ಇನ್ವ್ಯಾಲಿಡ್ ಡೇಟ್ ಅಂತ ತಗೊಳುತ್ತಲ್ಲ ಅಟೆಂಡೆನ್ಸ್ ಮಾತಾಜಿ. ಹೌದಾ? ಇಲ್ಲ ಮಾತಾಜಿ, ನೀವು ಸೆಲೆಕ್ಟ್ ತಪ್ಪು ಮಾಡ್ತಾ ಇದ್ದೀರಾ. ಅಲ್ಲಿ ಹೋಗ್ಬಿಟ್ಟು ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ ನೀವು ಕ್ಲಿಕ್ ಮಾಡಿ ಕರೆಕ್ಟ್ ಆಗಿ ತಗೊಳುತ್ತೆ. ಚೆಕ್ ಮಾಡಿ ಮಾತಾಜಿ, ಚೆಕ್ ಡೇಟ್ ಕೊಟ್ಟಿರ್ತಾರೆ, ಓಕೆ ಕೊಡೋದಷ್ಟೇ. ಇಲ್ಲ ಇಲ್ಲ ಇಲ್ಲ, ಅದು ಖಾಲಿ ಇತ್ತು. ಇಲ್ಲ ಪ್ರತಿದಿನ ತಗೊಳುತ್ತೆ. ಬಂದಿಲ್ಲ ಇವತ್ತು ಯಾಕೆ ತಗೊಳ್ತಿಲ್ಲ ಗೊತ್ತಿಲ್ಲ. ಪ್ರತಿದಿನ ಯಾವಾಗ್ಲೇ ಇಲ್ಲ ಮಾತಾಜಿ. ಬಂದಿದೆ ಮಾತಾಜಿ. ಎಲ್ರು ಹಾಕಿದೀರಾ? ಹಾಕಿದೀವಿ ಮಾತಾಜಿ. ಹಾಕಿದೀವಿ ಮಾತಾಜಿ. ಬಂದಿದೆ, ಹಾಕಿದೀವಿ ಮಾತಾಜಿ. ಪ್ರತಿ ಸಲ ತಗೊಳ್ತೆ, ಪ್ರತಿದಿನ ಮಾಡ್ತೀನಲ್ಲ ಅದೇ ತರ ಯಾಕೋ ತಗೊಳ್ತಿಲ್ಲ. ಓಕೆ ಮಾತಾಜಿ, ನೋಡ್ತೀನಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಮಾತಾಜಿ. ಇನ್ನೊಂದ್ಸರಿ ಲಿಂಕ್ ಕಳಿಸಿ ಮಾತಾಜಿ. ಓಕೆ ಮಾತಾಜಿ, ನೋಡಿ ಲಿಂಕ್ ಕಳುಹಿಸಿದೆ, ಚೆಕ್ ಮಾಡಿ. ಓಕೆ ಮಾತಾಜಿ. ಓಕೆ, ದೀಪ ಬಾಳಿಗ ಮಾತಾಜಿ ಲೀವ್ ಆಗ್ಬೇಕಂತೆ, ಅವ್ರು ಓದ್ಬೇಕಂತೆ. ಓದ್ಲಿ ಅವರು. ಓದಿ ಮಾತಾಜಿ, ಓದಿ. ಹರೇ ಕೃಷ್ಣ. ಆಯ್ತಾಯ್ತು. ಥ್ಯಾಂಕ್ ಯು ಮಾತಾಜಿ. ಒಂದ್ಸತಿ ಓದ್. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ತೋಷಯತಿ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಶೋಭಾ ಭಟ್ ಮಾತಾಜಿ ಓದಿದ್ದೀರಾ ನೀವು? ಇಲ್ಲ ಮಾತಾಜಿ, ಈಗ ಓದ್ತೀನಿ. ಇದು ಲಾಸ್ಟ್ ಶ್ಲೋಕ, ಎಲ್ಲರೂ ಓದಿ, ಎಲ್ಲರೂ ಒನ್ಸ್ ಓದಿ. ಓಕೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾಯನ್ ಮಾತಾಜಿ ಓದಿ. ಹರೇ ಕೃಷ್ಣ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಛಿದ್ದಂತಿ ಶಸ್ತ್ರಾಣಿ ನೈನಂ ದಾಹತಿ ಪಾವಕಃ ನ ಚೈನಂ ಕ್ಲೇದಯಂತೋಪ ನ ಶೋಷಯತಿ ಕ್ಲೇದಯಂತ್ಯಾಪೋ. ಏನ್ ಮಾತಾಜಿ? ನ ಚೈನಂ ಕ್ಲೇದಯಂತ್ಯಾಪೋ ನ ಚೈನಂ ಕ್ಲೇದಯಂತಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ಚಿಂದಂತಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ವನಿತಾ ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಚಿದಂತಿ ಶಸ್ತ್ರಾಣಿ. ಚಿಂದಂತಿ ಮಾತಾಜಿ, ಅಲ್ಲಿ ಚಿಂದಂತಿ, ಚಿದಂತಿ ಅಲ್ಲ, ನೈನಂ ಚಿಂದಂತಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಧನ್ಯವಾದಗಳು. ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಭಾರ್ಗವಿ ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಕ್ಲೇದಯಂತ್ಯಾಪೋ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ, ಧನ್ಯವಾದಗಳು. ಚಂಚಲ ಮಾತಾಜಿ ಓದಿ. ಚಂಚಲ ಮಾತಾಜಿ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಹರೇ ಕೃಷ್ಣ, ಧನ್ಯವಾದ. ದಾಕ್ಷಾಯಣಿ ಮಾತಾಜಿ, ದೀಪಾ ಬಾಳಿಗ ಮಾತಾಜಿ, ಗುರುಪ್ರಸಾದ್ ಪ್ರಭುಜಿ, ಗೀತಾ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಕಮಲಾ ಪ್ರಕಾಶ್ ಮಾತಾಜಿ ಓದಿ. ಹಾ ಮಾತಾಜಿ. ನೈನಂ ಚದಂತಿ ಶಸ್ಯಾಣಿ ಚಿಂದಂತಿ ಮಾತಾಜಿ, ನೈನಂ ಚಿಂದಂತಿ, ಆಯ್ತಾ? ಚಿಂದಂತಿ ಶಸ್ಯಾಣಿ ನೈನಂ ದಹಂತಿ ಪಾವಕಃ. ದಹತಿ, ದಹಂತಿ ಇಲ್ಲ, ದಹತಿ ಅಂದ್ರೆ ದಹತಿ. ಸುಡೋದು. ದಹತಿ ಅಂದ್ರೆ ಸುಡೋದು ಅಂತ. ನೈನಂ ನಾ ಏನಂ ದಹತಿ ಪಾವಕಃ ಅಂದ್ರೆ ಅಗ್ನಿಯಲ್ಲಿ ಅದನ್ನ ಸುಡ್ಲಿಕ್ಕಾಗಲ್ಲ ಅಂತ ಅರ್ಥ. ಹಾ ಮಾತಾಜಿ. ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಪೋ ಚೈನಂ ಕ್ಲೇದಯಂತ್ಯಾಪೋ, ನೀವೀಗ ಬಂದ್ರಿ ಅಲ್ಲ? ಹಾ ಮಾತಾಜಿ. ಹಾ, ನ ಚೈನಂ ಕ್ಲೇದಯಂತ್ಯಾಪೋ ನ ಚೈನ ಕ್ಲೇದಯಂತ್ಯಾಪೋ ನ ಶೋಧತಿ ಮಾರುತಃ. ಶೋಷಯತಿ ನ ಶೋಷಯತಿ ಮಾರುತಃ. ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಹೇಮಲತಾ ಮಾತಾಜಿ ಓದ್ತೀರಾ? ಟ್ರೈ ಮಾಡ್ತೀರಾ ಮಾತಾಜಿ? ಜಯನ್ ಶೆಟ್ಟಿ ಪ್ರಭುಜಿ, ನೀವು ಟ್ರೈ ಮಾಡ್ತೀರಾ? ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಮಧುರ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಬಿಎನ್ ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ ಪಾಡ್ಕೊಳ್ಳಿ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ
ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನು ಯಾರಿಗಾದ್ರೂ ಓದ್ಲಿಕ್ಕಿದೆಯಾ? ಬಾಕಿ ಉಳಿದಿದ್ದಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಓದಿ ಆಯ್ತಲ್ವಾ? ಶ್ರೀಕಾಂತ್ ಪ್ರಭುಜಿ ಓದಿದ್ರಲ್ಲ, ಎಲ್ಲರೂ ಓದಿ ಆಯ್ತಲ್ವಾ? ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿದ್ರಾ? ಹೌದು ಮಾತಾಜಿ, ಅವರು ಫಸ್ಟ್ ಓದಿದ್ರಲ್ಲ ಮಾತಾಜಿ. ಓದಿದ್ರು. ಹೇಮಲತಾ 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 ಮಾತಾಜಿ ಟ್ರೈ ಮಾಡಿ ಮಾತಾಜಿ. ಉಮಾದೇವಿ ಉಮಾದೇವಿ ಮಾತಾಜಿ ಎಲ್ಲ ಓದಿದ್ರು. ಹೌದು ಓಕೆ ಓಕೆ ಓಕೆ. ಹರೇ ಕೃಷ್ಣ. ಓದಿ ಮಾತಾಜಿ ನಾನು ಎಲ್ಲರದ್ದು ಆಯ್ತು. ಓದಿದ್ದೀನಿ ಮಾತಾಜಿ. ಓಕೆ ಆಯ್ತು. ಹಾಗಾದ್ರೆ ಎಂಡ್ ಮಾಡುವ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ की जय. श्रील प्रभुपाद की जय. श्रीमद् भगवद गीता ग्रंथराज की जय. श्री श्री राधा गोविंद की जय. श्री नामाचार्य हरिदास ठाकुर की जय. हरे कृष्णा 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 हरे हरे, हरे राम 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 हरे हरे. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ ಓದಿ. ಸಾರಿ ಮಾತಾಜಿ, ಸಾರಿ ಓದಿ ಓದಿ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಾಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ವೆರಿ ಸಾರಿ. ಹಿಂದಿನ ಶ್ಲೋಕ ಕೂಡ ಓದ್ತೀರಾ? ಇಲ್ಲ ಮಾತಾಜಿ, ಸಾಕು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ತುಂಬಾ ತಾಳ್ಮೆ ಅಪ್ಪ ನಿಮ್ಗೆ. ನಿಮ್ ತಾಳ್ಮೆ ನಮ್ಗೊಂದ್ ಸ್ವಲ್ಪ ಕೊಡಿ ಮಾತಾಜಿ. ನಂಗೆ ತಾಳ್ಮೆನೇ ಇಲ್ಲ. ಇಲ್ಲ, ಆ ತಾಳ್ಮೆ ಇರ್ಬೇಕು ಮನುಷ್ಯನ್ಗೆ, ಅದೇ ಇಲ್ಲ ನಮ್ಗೆ. ನಿಜವಾಗ್ಲೂ ಅದು ಎಷ್ಟು ಖುಷಿ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ. ತಾಳ್ಮೆ ಇದೆ. ಇಲ್ಲ. ನಾವು ಕ್ಲಾಸ್ ಇರುದೇ ಹೇಳಿಕೊಡ್ಲಿಕ್ಕೆ, ಕ್ಲಾಸ್ ಇರುದೇ ಹೇಳಿಕೊಡ್ಲಿಕ್ಕೆ ಅಲ್ವಾ ಮಾತಾಜಿ? ಕ್ಲಾಸ್ ಇರುದೇ ಹೇಳಿಕೊಡೋದಲ್ವಾ? ಎಲ್ಲ ತಪ್ಪಾದ್ರೂ ತಿದ್ದಿ 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 ಹೇಳ್ತಿರಲ್ಲ, ಅದಕ್ಕೆ ಖುಷಿ ಅನ್ಸುತ್ತೆ ನನಗೆ. ಓಕೆ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ಎಷ್ಟು ಚೆನ್ನಾಗಿ ಓದ್ತಾರೆ ಮಾತಾಜಿ. ಎಲ್ಲ ಅದೇ ನಮ್ಗೆ ಸಮಾಧಾನ ಅಲ್ವಾ? ಇದು ಕ್ಲಾಸ್ ತೆಗಿತಾ ಇರೋದೇ ಎಲ್ರಿಗೆ ಓದ್ಲಿಕ್ಕೆ ಬರ್ಬೇಕು ಅಂತ. ಹಾಗಿರುವಾಗ ಅದಕ್ಕೆ ಬೇಕಿದ್ದು ನಾವು ಮಾಡ್ಬೇಕಲ್ವಾ? ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಕ್ಷಿತಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಯಾರದು? ಹರೇ ಕೃಷ್ಣ. ಚಂದನ. ಹಾ, ಲೈವ್ ನಿಲ್ಸ್, ಸ್ಟಾಪ್ ಮಾಡು, ಲೈವ್ ಸ್ಟಾಪ್. ಧನ್ಯವಾದಗಳು ಮಾತಾಜಿ.